ಎಂಎಸ್ಇಝೆಡ್ನಲ್ಲಿರುವ ಶ್ರೀ ಉಲ್ಕಾ ಎಂಬ ಫಿಶ್ ಮಿಲ್ ಕಾರ್ಖಾನೆಯೊಂದರಲ್ಲಿ ವಿಷಾನಿಲ ಸೋರಿಕೆಯಾದ ಪರಿಣಾಮ 3 ಮೃತಪಟ್ಟು 3 ಗಾಯಗೊಂಡಿರುವ ಘಟನೆ ನಡೆದಿದೆ. ಮೃತರನ್ನ ಮೊಹಮ್ಮದ್ ಸಮೀವುಲ್ಲಾ ಇಸ್ಲಾಂ, ಉಮರ್ ಫಾರೂಕ್, ನಿಜಾಮುದ್ದೀನ್ ಎಂದು ಗುರುತಿಸಲಾಗಿದೆ. ಇವರು ಪಶ್ಚಿಮ ಬಂಗಾಳ ಮೂಲದವರು ಎಂದು ತಿಳಿದು ಬಂದಿದೆ. ಇನ್ನು ಹಸನ್ ಅಲಿ, ಮೊಹಮ್ಮದ್ ಕರೀಬುಲ್ಲಾ, ಹಫೀಜುಲ್ಲಾ ಎಂಬ 3 ಕಾರ್ಮಿಕರು ಗಾಯಗೊಂಡಿದ್ದು ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಶ್ರೀ ಉಲ್ಕಾ ಕಂಪನಿ ಮುಂಬೈ ಮೂಲದ ರಾಜು ಎಂಬುವರ ಒಡೆತನದಲ್ಲಿದೆ. ನಿನ್ನೆ ಸಂಜೆ ಮಂಗಳೂರು ವಿಶೇಷ ಆರ್ಥಿಕ ವಲಯದಲ್ಲಿರುವ ಶ್ರೀ ಉಲ್ಕಾ ಎಲ್ಎಲ್ಪಿ ಎಂಬ ಮೀನು ಸಂಸ್ಕರಣಾ ಕಂಪನಿಯ ತ್ಯಾಜ್ಯ ಸಂಗ್ರಹ ತೊಟ್ಟಿಯಲ್ಲಿ ಕೆಲಸ ಮಾಡುತ್ತಿದ್ದ ಪಶ್ಚಿಮ ಬಂಗಾಳ ಮೂಲದ 3 ರಾತ್ರಿ ಮೃತಪಟ್ಟಿದ್ದಾರೆ. ಅಸ್ವಸ್ಥರಾಗಿರುವ ಕಾರ್ಮಿಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಮಾಹಿತಿಯನ್ನ ನೀಡಿ ಫಿಶ್ ಮಿಲ್ ಮಾಲೀಕರ ವಿರುದ್ಧ ಐಪಿಸಿ 304 ಅಡಿ ಪ್ರಕರಣ ದಾಖಲಿಸಲಾಗಿದೆ. ಬಜ್ಪೆ ಠಾಣೆಯಲ್ಲಿ ಐಪಿಸಿ 337, 338, 304 ಜೊತೆಗೆ 34 ಐಪಿಸಿಯಂತೆ ಪ್ರಕರಣ ದಾಖಲು ಮಾಡಲಾಗಿದೆ. ಕಂಪನಿಗೆ ಸೇರಿದ 4ರನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಮಾಲೀಕ ಮುಂಬೈ ಮೂಲದ ರಾಜು ಎಂಬಾತನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಹೇಳಿದರು. ಮಂಗಳೂರು ನಗರ ಕಮಿಷನರೇಟ್ ಬಜ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವಂಥ ಮಂಗಳೂರು SEZ ಅದರಲ್ಲಿ ಒಂದು ಶ್ರೀ ಉಲ್ಕಾ LLP ಅಂತ ಇದು ಮೀನು ಸಂಸ್ಕರಣಾ ಕಂಪನಿ. ಇದರಲ್ಲಿ ತ್ಯಾಜ್ಯ ಸಂಗ್ರಹ ಮಾಡುವಂಥ ಒಂದು ಟ್ಯಾಂಕ್ ಏನಿದೆ, ಆ ಟ್ಯಾಂಕಲ್ಲಿ ನಿನ್ನೆ ಲೇಟ್ ಈವ್ನಿಂಗ್ ಸುಮಾರು ಒಂದು 6-7 ಗಂಟೆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಅದರಲ್ಲಿ ಬೀಳ್ತಾನೆ. ಅಲ್ಲಿ ಹೋದಾಗ ಅನ್ಕಾನ್ಷಿಯಸ್ ಆಗ್ತಾನೆ. ಅದರಲ್ಲಿ ತ್ಯಾಜ್ಯ ಅಂದರೆ ಬೇಸಿಕಲಿ ಸ್ಕೇಲ್ಸ್ ಆಫ್ ಫಿಶ್ಶು, ಆಮೇಲೆ ಒಳಗಡೆದೆಲ್ಲ ಕೆಲವು ಕಂಟೆಂಟ್, ಅದನ್ನು ಫಿಶ್ ಮಿಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅನ್ನೋಂಥದ್ದು ಸದ್ಯಕ್ಕೆ ನಮಗೆ ತಿಳಿದು ಬಂದಿದೆ. ಆ ಒಬ್ಬ ವ್ಯಕ್ತಿ ಅಲ್ಲಿ ಕೆಳಗಡೆ ಅದರಲ್ಲಿ ಬಿದ್ದು ಅನ್ಕಾನ್ಷಿಯಸ್ ಆದಾಗ ಅವನ್ನ ಸೇವ್ ಮಾಡಲಿಕ್ಕೆ ಅಂತಂದು ಮತ್ತು ಸುಮಾರು ಜನ ಅಲ್ಲಿದ್ದಂಥ ಒಟ್ಟು ಒಂದು 7 ಜನ, ಇವನಿಗೆ ಹೆಚ್ಚುವರಿಯಾಗಿ 7 ಜನ, ಒಟ್ಟು 8 ಜನ ಅದರಲ್ಲಿ ಬೀಳ್ತಾರೆ ಆ ಒಂದು ಫಿಶ್ ಮಿಲ್ ವೇಸ್ಟಲ್ಲಿ. ಆ ಒಂದು ಸಂದರ್ಭದಲ್ಲಿ ನಿನ್ನೆ ಸಂಜೆ ಅವ್ರನ್ನ ಇಮಿಡಿಯೇಟಾಗಿ ಏಜ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ 8 ಜನಕ್ಕೆ. ಅದರಲ್ಲಿ 3 ಜನ ನಿನ್ನೆ ನೈಟು ಡೆತ್ ಆಗಿದೆ. ಅವ್ರ ಹೆಸರು ಮೊಹಮ್ಮದ್ ಸಮೀವುಲ್ಲಾ ಇಸ್ಲಾಂ, ಉಮರ್ ಫಾರೂಕ್ ಮತ್ತು ನಿಜಾಮುದ್ದೀನ್. ಇದು ನಮಗೆ ಸದ್ಯಕ್ಕೆ ತಿಳಿದು ಬಂದಿರುವಂಥ ಮಾಹಿತಿ, ಈ 3 ಜನದ ಹೆಸರು. ಇದರಲ್ಲಿ ನಿಜಾಮುದ್ದೀನ್ ಅನ್ನೋವಂಥವನು ಫಸ್ಟು ಅಲ್ಲಿ ಬೀಳುವಂಥದ್ದು. ಅದಾದಮೇಲೆ ನೆಕ್ಸ್ಟ್ ಇನ್ನು ಉಳಿದವರು 5 ಜನ ಐಸಿಯುಲಿದ್ದು ಟ್ರೀಟ್ಮೆಂಟ್ ತೊಗೋತಾಯಿದ್ರು. ಅದರಲ್ಲಿ 2 ಮತ್ತೆ ಇವತ್ತು ಬೆಳಗ್ಗೆ ಡೆತ್ ಆಗಿದೆ. ಅವ್ರದ್ದು ಮಿಜಾಮುಲ್ ಇಸ್ಲಾಂ ಮತ್ತು ಶರಾಫತ್ ಅಲಿ ಅಂತ. ಇವರೆಲ್ಲ ಮೂಲತಃ ಪಶ್ಚಿಮ ಬಂಗಾಳ ಮೂಲದವರು. ಸುಮಾರು 20ರಿಂದ 22 ವರ್ಷ, 23 ವರ್ಷ, ತುಂಬ ಚಿಕ್ಕ ವಯಸ್ಸಿನ ಹುಡುಗರು. ಅದ್ರ ಜೊತೆ ಇನ್ನು 3 ಜನ ಹಸನ್ ಅಲಿ, ಮೊಹಮ್ಮದ್ ಕರೀಬುಲ್ಲಾ ಮತ್ತು ಹಫೀಜುಲ್ಲಾ ಅನ್ನುವಂಥ 3 ಜನ ಯುವಕರು. ಅವರು ಇನ್ನೂ ಐಸಿಯುಲಿದ್ದಾರೆ, ಬಟ್ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟ್ರು ಸದ್ಯಕ್ಕೆ ಹೇಳಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ನಾವು ಒಂದು 304 IPC ಅಂದರೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ. ಯಾಕೆಂದರೆ ಈ ಥರ ಒಂದು ಡೇಂಜರಸ್ ಕೆಲಸಗಳನ್ನು ಮಾಡಬೇಕಾದ್ರೆ ಅತ್ಯಂತ ಹೆಚ್ಚಿನ ಇದರಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕಾಗತ್ತೆ. ಅದು ತೊಗೊಂಡಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ 304 IPC ಮತ್ತು ಅದರ್ ರಿಲೆವೆಂಟ್ ಪ್ರಾವಿಷನ್ಸ್ ಜೊತೆಗೆ ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ.